ಉಡುಪಿಯ ಕಲ್ಯಾಣಪುರ ಕ್ಯಾಥೋಲಿಕ್ ಸಭಾ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಪಾಳುಬಿದ್ದ ಸುಮಾರು 10 ಎಕರೆ ಭೂಮಿಯಲ್ಲಿ ನಾಟಿ ಮಾಡುವ ಮೂಲಕ ಕೃಷಿಯ ಕೆಲಸಕ್ಕೆ ಚಾಲನೆ ನೀಡಲಾಯಿತು. ಕೃಷಿಕನ ಬದುಕು ದಿನದಿಂದ ದಿನಕ್ಕೆ ದುಬಾರಿಯಾಗ್ತಾ ಇದೆ. ಒಂದು ಕಡೆ ಮಳೆ ಕೈಕೊಟ್ರೆ ಇನ್ನೊಂದೆಡೆ ಕೂಲಿಯಾಳುಗಳ ಕೊರತೆ. ಪ್ರಸ್ತುತ ವರ್ಷ ವಿಶ್ವದಾದ್ಯಂತ ಮಹಾಮಾರಿ ಕೊರೋನಾ ಸಮಸ್ಯೆಯಿಂದ ಬಳಲ್ತಾ ಇದ್ದು, ಇದರ ನಡುವೆಯೂ ಅಂಬಾಗಿಲು ಸಮೀಪದ ಕಕ್ಕುಂಜಿಯಲ್ಲಿ ಪಾಳು ಬಿದ್ದಿರುವ ಸುಮಾರು 10 ಎಕರೆ ಪಾಳು ಭೂಮಿಯಲ್ಲಿ ಕ್ಯಾಥೋಲಿಕ್ ಸಭಾ ಕಲ್ಯಾಣಪುರ ವಲಯದ ಸದಸ್ಯರು ಹಾಗೂ ಇತರರು ಸೇರಿಕೊಂಡು ನೇಜಿ ನೆಡುವ ಮೂಲಕ ಕಾರ್ಯಕ್ಕೆ ಚಾಲನೆ ಸಿಕ್ಕಿತು. ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಅಧ್ಯಕ್ಷರಾದ ಆಲ್ವಿನ್ ಕ್ವಾಡ್ರಸ್ ಅವರು ನೇಜಿ ಹಸ್ತಾಂತರಿಸಿ ಬಳಿಕ ಗದ್ದೆಯಲ್ಲಿ ಸ್ವತಃ ನೇಜಿ ನೆಡುವುದರ ಮೂಲಕ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಭಾರತ ಕೃಷಿ ಪ್ರಧಾನ ದೇಶವಾಗಿದೆ. ದೇಶದ ಆರ್ಥಿಕತೆಗೆ ಬಲ ನೀಡ್ತಾ ಇದ್ದ ಕೃಷಿ ಇಂದು ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ. ಆದರೆ ದೇಶ ಕೋವಿಡ್-19 ಸಮಸ್ಯೆ ಎದುರಿಸ್ತಾ ಇರುವ ವೇಳೆ ಮತ್ತೆ ಪುನಃ ಕೃಷಿ ನಮ್ಮನ್ನ ವಾಪಸ್ ಕರೀತಾ ಇದೆ ಎಂದರು. ನಾವಿವತ್ತು ಬಾರಿ ಒಂದು ಕಷ್ಟದ ಸಮಯದಲ್ಲಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ದೇಶ ಕೃಷಿ ಪ್ರಧಾನ ದೇಶ. ಕೃಷಿಯಲ್ಲಿ ನಾವು ಹೇಳಿದಾಗೆ ಕೃಷಿ ನಮಗೆ ಈ ದೇಶದ ಆರ್ಥಿಕ ಪರಿಸ್ಥಿತಿಗೆ ತುಂಬ ಒಂದು ಸಹಕಾರ ಕೊಡ್ತದೆ ಮತ್ತು ಒಂದು ಬಲ ಕೊಡ್ತದೆ. ಸೊ ಇವತ್ತಿಗೆ ನಾವು ದಿನಗಳು ನೋಡಿದಾಗ ಬಹುಶಃ ಕೃಷಿಗಳು ಅದರ ಮಹತ್ವವನ್ನು ದಿನ ಒಂದು ಕಳೆದುಕೊಳ್ಳುವ ಸಂದರ್ಭದಲ್ಲಿ ಮತ್ತು ಈ ಸಂದರ್ಭದಲ್ಲಿ ಈ ಕೋವಿಡ್-19 ಅನ್ನೋ ಒಂದು ಸಮಸ್ಯೆ ಉದ್ಭವಗೊಂಡಾಗ ನಮಗೆ ಪುನಃ ಇದರ ಬಗ್ಗೆ ಮಹತ್ವ ಹೀಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇದೇ ವೇಳೆ ಮಾತನಾಡಿದ ವಲಯ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಕಾರ್ನೆಲಿಯೋ ಅವರು, ಕ್ಯಾಥೋಲಿಕ್ ಸಭಾ ಕಲ್ಯಾಣಪುರ ವಲಯದ ನೇತೃತ್ವದಲ್ಲಿ ಹಲವಾರು ಇತರ ಸಂಘಟನೆಗಳ ಸಹಕಾರದೊಂದಿಗೆ ಕಕ್ಕುಂಜಿಯಲ್ಲಿ ಕಳೆದ 25 ವರ್ಷಗಳಿಂದ ಪಾಳು ಬಿದ್ದ ಸುಮಾರು 10 ಎಕರೆ ಗದ್ದೆಗಳಲ್ಲಿ ಭತ್ತದ ಕೃಷಿಯನ್ನ ಮಾಡಲು ನಿರ್ಧರಿಸಲಾಗಿದೆ ಎಂದರು. ಕಕ್ಕುಂಜಿಯಲ್ಲಿ ಸುಮಾರು 10 ಎಕರೆ ಗದ್ದೆಯನ್ನು ವಿವಿಧ ಸಂಘ ಸಂಸ್ಥೆಗಳ ಹಾಗೂ ವಿವಿಧ ಸಂಘಟನೆಗಳ ಜೊತೆಯಲ್ಲಿ ನಾವು ಆಯೋಜಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು 10 ಎಕರೆ ಗದ್ದೆಯನ್ನು ಸುಮಾರು 5 ಎಕರೆ ಗದ್ದೆ ಕೈ ನಾಟಿಯ ಮೂಲಕ ಹಾಗೂ ಉಳಿದ ಗದ್ದೆಯನ್ನು ಯಂತ್ರದ ನಾಟಿಯ ಮೂಲಕ ಮಾಡುವುದೆಂದು ನಿಶ್ಚಯಿಸಿದ್ದು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಈ ವೇಳೆ ಕ್ಯಾಥೋಲಿಕ್ ಸಭಾ ಕಲ್ಯಾಣಪುರ ವಲಯದ ಕಾರ್ಯದರ್ಶಿ ರೋಸಿ ಕ್ವಾಡ್ರಸ್, ನಿಯೋಜಿತ ಅಧ್ಯಕ್ಷೆ ರೋಸಿ ಬಾರಟ್ಟೋ, ಕೋಶಾಧಿಕಾರಿ ಫೆಲಿಕ್ಸ್ ಪಿಂಟೋ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀಕಾಂತ್ ಎಮ್ಮಾಡಿ, ವಿ4 ನ್ಯೂಸ್, 24/7 ಕುಂದಾಪುರ.